ಸಾಮಾನ್ಯವಾಗಿ ಮಾವಿನ ಹಣ್ಣು 500 ರೂಪಾಯಿಂದ 2000 ರೂಪಾಯಿವರೆಗೆ ಮಾರಾಟವಾಗುತ್ತದೆ. ಆದರೆ ಇದೀಗ 1 ಕಿಲೋಗ್ರಾಂ ಮಾವು 1 ಲಕ್ಷ ರೂಪಾಯಿಗೆ ಮಾರಾಟವಾಗಿ ಸುದ್ದಿಯಾಗಿದೆ. ಬೇಸಿಗೆ ಬಂದ್ರೆ ಸಾಕು, ಹಣ್ಣು ಪ್ರಿಯರಿಗೆ ತುಂಬ ಖುಷಿ. ಅದಕ್ಕೆ ಕಾರಣ ಮಾವಿನ ಹಣ್ಣು. ಸಾಮಾನ್ಯವಾಗಿ 500 ರೂಪಾಯಿಯಿಂದ 2000 ರೂಪಾಯಿವರೆಗೆ 1 ಕಿಲೋಗ್ರಾಂ ಮಾವು ಮಾರಾಟವಾಗುತ್ತದೆ. ಆದರೆ ವಿಜಯಪುರದ ಇಂಡಿ ಪಟ್ಟಣದಲ್ಲಿ 1 ಲಕ್ಷ ರೂಪಾಯಿಗೆ 1 ಕಿಲೋಗ್ರಾಂ ಮಾವು ಮಾರಾಟವಾಗಿದೆ. ಅನಂತ ಹಾಗೂ ರಾಜಶ್ರೀ ದಂಪತಿಗಳ ತೋಟದಲ್ಲಿ ಬೆಳೆದ ಮಿಯಾಜಕಿ ತಳಿಯ ಮಾವು 1 ಲಕ್ಷ ರೂಪಾಯಿಗೆ 1 ಕಿಲೋಗ್ರಾಂ ಮಾರಾಟವಾಗಿದೆ. ಈ ಬೆಲೆಬಾಳುವ ಮಾವು ಇಂಡಿಯಂತಹ ಬಂಜರ ಭೂಮಿಯಲ್ಲಿ ಬೆಳೆದಿದ್ದು ಇನ್ನೊಂದು ವಿಶೇಷ. ಆಂಧ್ರದ ರಾಜಮಂಡ್ರಿಯಿಂದ 10,000 ರೂಪಾಯಿಗೆ ಒಂದರಂತೆ ಒಟ್ಟು 25 ಮಿಯಾಜಕಿ ಸಸಿ ತಂದು ಅನಂತ ದಂಪತಿ ನೆಟ್ಟಿದ್ದರು. ಈಗ ಒಂದು ಗಿಡ 25ರಿಂದ 30 ಹಣ್ಣು ನೀಡುತ್ತಿವೆ. ಬಂಜರ ಭೂಮಿಯಲ್ಲಿ ಈ ತಳಿ ಬೆಳೆಯುತ್ತದೋ ಇಲ್ಲವೋ ಎಂಬ ಆತಂಕದಲ್ಲೇ ತಂದು ನೆಟ್ಟಿದ್ದರಂತೆ. ಆದರೆ ದೇವರ ದಯೆಯಿಂದ ಉತ್ತಮ ಫಸಲು ಬಂದಿದೆ. ಇದೀಗ ಕೋಲ್ಕತ್ತಾ, ಮುಂಬೈನಿಂದ ದಲ್ಲಾಳಿಗಳ ಕರೆ ಮಾಡಿ ಮಾವಿಗಾಗಿ ಮುಗಿಬಿದ್ದಿದ್ದಾರೆ. ಕಳೆದ ವರ್ಷವೇ ಈ ಮಾವು ಬಂದಿತ್ತಾದರೂ ಮನೆಯವರೇ ಈ ಮಾವನ್ನ ಸವಿದಿದ್ರು. ಆದರೆ ಈ ಬಾರಿ ಫಸಲ್ ಬಂದ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದ ಫೋಟೋ ವೈರಲ್ ಆಗಿ ರಾಜಶ್ರೀ ಜೈನ್ ಅವರಿಗೆ ಕರೆ ಮಾಡಿ ಬೇಡಿಕೆ ಇಟ್ಟಿದ್ದಾರೆ. ಈ ಮಾವಿಗೆ ವಿದೇಶದಲ್ಲಿ ಭಾರೀ ಬೇಡಿಕೆ ಇದ್ದು ಅಲ್ಲಿ ಕೆಜಿಗೆ 2 ರಿಂದ 2.5 ಲಕ್ಷಕ್ಕೆ ಮಾವು ಮಾರಾಟವಾಗ್ತದೆ. ಇನ್ನು 20 ವರ್ಷದ ಹಿಂದೆ ಅನಂತ, ರಾಜಶ್ರೀ ದಂಪತಿ ಖರೀದಿಸಿದ್ದ ಬಂಜರು ಭೂಮಿ ಇದೀಗ ನಂದನವನವಾಗಿದೆ. ಈ ತಳಿಯ ಮಾವಿನ ಬೆಲೆ ಕಂಡು ಖುದ್ದು ರಾಜಶ್ರೀ ದಂಪತಿ ಬೆರಗಾಗಿದ್ದಾರೆ.